ಉಡುಪಿ ನಗರದ ನಗರಸಭಾ ವ್ಯಾಪ್ತಿಯಲ್ಲಿ ನಾಯಿ ಕೊಡೆಯ ಹಾಗೆ ಕೃತಕ ವೃತ್ತ ನಿರ್ಮಾಣ ಆಗಿರುವುದು ಕಂಡುಬಂದಿದೆ. ಈಗಾಗಲೇ ರಸ್ತೆಯ ಬದಿಯಲ್ಲಿ ವಾಹನ ನಿಲುಗಡೆ ಜಾಸ್ತಿಯಾಗಿರುವುದು ಕಂಡುಬರುತ್ತದೆ. ಎಲ್ಲಿ ಅಪಘಾತ ಜಾಸ್ತಿಯಾಗಿ ಆಗುತ್ತದೋ ಅಲ್ಲಿ ಹಾಕಬಹುದಾಗಿತ್ತು. ಪ್ರಸ್ತುತ ಹಾಕಿರುವ ವೃತ್ತದಲ್ಲಿ ವಾಹನ ತಿರುಗಲು ತೊಂದರೆ ಆಗ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಆ ಪ್ರಯುಕ್ತ ನಗರಸಭೆ ಪೊಲೀಸ್ ಇಲಾಖೆ ಮನಗಂಡು ವಾಹನ ಸಂಚಾರ ಸುಗಮವಾಗಿ ಸಂಚರಿಸುವಂತೆ ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡು ಇಲಾಖೆಯನ್ನ ವಿನಂತಿಸಿದ್ದಾರೆ. ಉಡುಪಿ ನಗರದ ನಗರಸಭಾ ವ್ಯಾಪ್ತಿಯ ಎಲ್ಲಿ 4 ಕೂಡು ರಸ್ತೆಗಳಿವೆ ಅಲ್ಲಿ ನಾಯಿ ಕೊಡೆಯ ಹಾಗೆ ಒಂದು ವೃತ್ತವನ್ನು ರಚಿಸಲಾಗಿದೆ. ಯಾಕಂತ ಹೇಳಿದರೆ ಕೆಲವು ಕಡೆಗಳಲ್ಲಿ ಮಿತ್ರ ಸರ್ಕಲ್ ಮತ್ತು ಬನ್ನಂಜೆ ಹೋಗುವ ರಸ್ತೆ ಮತ್ತು ನಮ್ಮ ಕಾಲ್ಮೆಂಟ್ ರಸ್ತೆ ಅಲ್ಲದೆ ನಮ್ಮ ತ್ರಿವೇಣಿ ಸರ್ಕಲ್ ಹತ್ರ ಅಲ್ಲಲ್ಲಿ ನಾಯಿ ಕೊಡೆಯಾಗೆ ಒಂದು ವೃತ್ತವನ್ನು ರಚಿಸಿದ್ದಾರೆ. ಯಾಕಂತ ಹೇಳಿದರೆ ಈಗಾಗಲೇ ಈ ಪಾರ್ಕಿಂಗಿನ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿಯಲ್ಲಿ ನಿಲ್ಲುವಂತಹ ಆಗಿದೆ ಈಗ. ಯಾಕಂತೇಳಿದ್ರೆ ಅದು ಅಲ್ಲದೆ ಈಗ ಏನು ಅಂತ ಹೇಳಿದರೆ ಅಲ್ಲಲ್ಲಿ ಒಂದು ವೃತ್ತವನ್ನು ರಚಿಸಿ ತಿರುಗೋದಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದರೆ ಕೆಲವು ಕಡೆಯಲ್ಲಿ ಘನವಾಹನ ಬರ್ತದೆ, ಕೆಲವು ಕಡೆಯಲ್ಲಿ ಟೆಂಪೋಗಳು ಬರ್ತವೆ. ಆ ಟೆಂಪೋ ತಿರುಗಲಿಕ್ಕೆ ಆಗದಂಥ ಜಾಗಗಳಲ್ಲಿ ವೃತ್ತವನ್ನು ರಚಿಸಿದ್ದಾರೆ. ಇದನ್ನು ಕೂಡಲೇ ಮನಗಂಡು ನಗರಸಭೆಯ ಅಥವಾ ಏನು ಪೊಲೀಸ್ ಇಲಾಖೆ ಇದೆ ಇದನ್ನು ಮನಗಂಡು ಕೂಡಲೇ ಅದಕ್ಕೆ ಏನು ವೃತ್ತ ಇದೆ ಅಪಘಾತ ಆಗುವ ಕಡೆ ಎಲ್ಲಿದೆ ಅಲ್ಲಿ ವೃತ್ತ ಹಾಕಲಿ ರಚಿಸಲಿ, ಅಥವಾ ಅಪಘಾತ ಆಗದ ಕಡೆಯಲ್ಲಿ ವಾಹನಗಳು ತಿರುಗಾಡೋಕ್ಕೆ ಕಷ್ಟಕರವಾದ ಪ್ರದೇಶಗಳಲ್ಲಿ